ಬಜೆಟ್ನಲ್ಲಿ ಕರಾವಳಿಯನ್ನ ಕಡೆಗಣಿಸಲಾಗಿದೆ ಎಂಬ ಕಾರಣಕ್ಕೆ ಸಿಎಂ ಕುಮಾರಸ್ವಾಮಿ ಕರಾವಳಿಗೆ ಬಂದು ಜನರ ಸಮಸ್ಯೆಯನ್ನ ಆಲಿಸಬೇಕೆಂಬ ಕೂಗು ಈ ಹಿಂದೆ ಕೇಳಿ ಬಂದಿತ್ತು. ಇಂದು ಮಾತ್ರ ದಿಢೀರ್ ಸಭೆಯನ್ನ ನಿಗದಿಪಡಿಸಿ ಕರಾವಳಿಗರ ಸಮಸ್ಯೆಯನ್ನ ನಾಡದೊರೆ ಆಲಿಸಿದ್ದಾರೆ. ಬಜೆಟ್ನಲ್ಲಿ ಕರಾವಳಿಯನ್ನ ಕಡೆಗಣಿಸಿದ ನಂತರ ಸಿಎಂ ಕುಮಾರಸ್ವಾಮಿಯ ಮೇಲೆ ಕರಾವಳಿಗರ ಸಿಟ್ಟು ನೆತ್ತಿಗೇರಿತು. ಕರಾವಳಿಗೆ ಬಂದು ಸಮಸ್ಯೆ ಆಲಿಸಿ ಅಂತ ಆಗ್ರಹ ಮಾಡಿದ್ರು. ಆದರೆ ಇಂದು ಮಾತ್ರ ಸಿಎಂ ಕುಮಾರಸ್ವಾಮಿ ದಿಢೀರ್ ಪ್ರಗತಿ ಪರಿಶೀಲನಾ ಸಭೆಯನ್ನ ಆಯೋಜಿಸಿ ಕರಾವಳಿ ಜನರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಸಿಎಂ ಇಂದು ಕರಾವಳಿಯ ಪ್ರವಾಸ ನಡೆಸಿದ್ದಾರೆ. ಉಡುಪಿಗೆ ಭೇಟಿ ನೀಡಿದ ಸಿಎಂ ಕುಮಾರಸ್ವಾಮಿ ತನ್ನ ಪ್ರವಾಸದ ಪಟ್ಟಿಯಲ್ಲಿ ಕೃಷ್ಣ ಮಠಕ್ಕೆ ಭೇಟಿ ಇಲ್ಲದಿದ್ರೂ ಸಹ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಕೃಷ್ಣನ ದರ್ಶನ ಪಡೆದರು. ಪರ್ಯಾಯ ಪಲಿಮಾರು ಶ್ರೀಗಳಿಂದ ಆಶೀರ್ವಾದ ಪಡೆದರು. ಬಳಿಕ ರಜತಾದ್ರಿಯಲ್ಲಿ ಆಯೋಜಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಕರಾವಳಿಯ ಸಮಸ್ಯೆಯನ್ನ ಆಲಿಸಿದ್ರು. ಜಿಲ್ಲಾ ಮಟ್ಟದ ಅಧಿಕಾರಿಗಳು, 5 ಶಾಸಕರು, ಪರಿಷತ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ, ಉಸ್ತುವಾರಿ ಸಚಿವೆ ಜಯಮಾಲಾ ಭಾಗವಹಿಸಿದ್ದ ಸಭೆಯಲ್ಲಿ ಪ್ರಾಕೃತಿಕ ವಿಕೋಪ ಸೇರಿದಂತೆ ಮೀನುಗಾರರ ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು. ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಿಸಿದಂತೆ ಉಡುಪಿ ಜಿಲ್ಲೆಯಲ್ಲಾದ ಹಾನಿಗೆ 100 ಕೋಟಿ ರೂಪಾಯಿ ಬಿಡುಗಡೆಗೊಳಿಸುವುದಾಗಿ ಘೋಷಿಸಿದ್ರು. ಸಾರ್ವಜನಿಕ ಆಸ್ತಿಪಾಸ್ತಿಗಳ ಮೇಲೆ ಆಗಿರತಕ್ಕಂಥ ಡ್ಯಾಮೇಜ್ ಏನಿದೆ ಸುಮಾರು 141 ಕೋಟಿ ರೂಪಾಯಿಗಳ ಲೋಕೋಪಯೋಗಿ ಮತ್ತು ಗ್ರಾಮೀಣಾಭಿವೃದ್ಧಿ ರಸ್ತೆಗಳಿರ್ಬೋದು, ಸರ್ಕಾರಿ ಶಾಲಾ ಕಟ್ಟಡಗಳಿರ್ಬೋದು ಮತ್ತು ಕಾಲುಸುಂಕದ ರಸ್ತೆಗಳಿರ್ಬೋದು, ಹೀಗೆ ಈ ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ. ಅಂದಾಜು ಸುಮಾರು 141 ಕೋಟಿ ರೂಪಾಯಿಗಳ ಒಂದು ನಷ್ಟದ ಪ್ರಮಾಣದ ಬಗ್ಗೆ ಪ್ರಾಥಮಿಕ ಹಂತದ ವರದಿಯನ್ನು ಕೊಟ್ಟಿದ್ದಾರೆ. ನಮ್ಮ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕನಿಷ್ಠ 70 ರಿಂದ 100 ಕೋಟಿ ರೂಪಾಯಿಗಳನ್ನಾದರೂ ಇಲ್ಲಿಯ ಒಂದು ನಷ್ಟವನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಹಣವನ್ನು ಬಿಡುಗಡೆ ಮಾಡತಕ್ಕಂಥದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಿದ್ದೇನೆ ಅಂತಕ್ಕಂಥದ್ದನ್ನ ಇವತ್ತು ಈ ಸಭೆಯಲ್ಲಿ. ಸಭೆಯ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಕುಮಾರಸ್ವಾಮಿ, ನಾಡಿನ ಪ್ರತಿ ಕುಟುಂಬಕ್ಕೆ ನದಿ ನೀರು ಪೂರೈಕೆಯಾಗಬೇಕು ಎಂಬ ಉದ್ದೇಶದಿಂದ ರಾಜ್ಯದಾದ್ಯಂತ ಡಿಪಿಆರ್ ಸಿದ್ಧತೆ ಮಾಡಲಾಗುತ್ತಿದೆ ಎಂದರು. ಉಡುಪಿ ಜಿಲ್ಲೆಯಲ್ಲಿ ಮಹಿಳಾ ಹಾಸ್ಟೆಲ್ ಸ್ಥಾಪನೆ ಬೇಡಿಕೆ ಬಂದಿದೆ. ಈ ವರ್ಷವೇ ಅದರ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತೇನೆ. ಮರಳಿನ ಸಮಸ್ಯೆಯ ಬಗ್ಗೆ ಸುದೀರ್ಘ ಚರ್ಚೆಯಾಗಿದೆ. ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಸೂಕ್ತವಾದ ಕ್ರಮ ಕೈಗೊಳ್ಳುವ ಜೊತೆಗೆ ಮರಳು ದಂಧೆಗೆ ಕಡಿವಾಣ ಹಾಕಲಾಗುವುದು ಎಂದರು. ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ವಿಚಾರ ಚರ್ಚೆಯಾಗಿದೆ. ಕಾರ್ಖಾನೆ ಪ್ರಾರಂಭಕ್ಕೆ ನಮ್ಮ ಅಭ್ಯಂತರವಿಲ್ಲ. ವಾರಾಹಿ ನದಿ ನೀರು ಎಲ್ಲಾ ಕಡೆ ತಲುಪಿದ ನಂತರ ರೈತರು ಕಬ್ಬು ಬೆಳೆಯಲು ಮುಂದೆ ಬರಬೇಕು. ಆಗ ಕಾರ್ಖಾನೆ ಸ್ಥಾಪಿಸಲು ಸುಲಭವಾಗುತ್ತದೆ ಎಂದರು. ಮೀನುಗಾರರ ಬಗ್ಗೆಯೂ ಸುದೀರ್ಘ ಚರ್ಚೆಯಾಗಿದ್ದು, ಮಳೆ ಅಬ್ಬರಕ್ಕೆ ಬೋಟ್ ಮನೆಗೆ ನಷ್ಟವಾಗಿದೆ. ಇದಕ್ಕೆ ಶೀಘ್ರ ಪರಿಹಾರ ಒದಗಿಸಲಿದ್ದೇವೆ ಅಂತ ಸಿಎಂ ಭರವಸೆ ನೀಡಿದ್ರು. ಬೆಳಗಾವಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯ ವಿಚಾರವಾಗಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಿಎಂ ಕುಮಾರಸ್ವಾಮಿಯವರು, ಪಿಎಲ್ಡಿ ಬ್ಯಾಂಕ್ ವಿವಾದ ಮಾಧ್ಯಮದಲ್ಲಿ ಚರ್ಚೆಯಾಗಿದ್ದು ಮಾತ್ರ ಯಾವುದೇ ವಿವಾದಗಳಿರಲಿಲ್ಲ. ಪ್ರಕರಣ ಸುಖಾಂತ್ಯವಾಗುವುದಕ್ಕೆ ಕಷ್ಟವೇ ಇರಲಿಲ್ಲ. ಎಲ್ಲವೂ ಸಾಮರಸ್ಯದಿಂದ ನಡೆಯುತ್ತಿದೆ. ನನ್ನ ಸರ್ಕಾರ ಸುಭದ್ರವಾಗಿದೆ. ಚುನಾವಣೆಯಲ್ಲಿ ಜಯವಾಗಿರುವುದು ಯಾವುದೇ ಬಣಕ್ಕೆಯಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿದ್ರು. ಇವತ್ತು ನನ್ನ ಒಂದು ಮೈತ್ರಿ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಬಗೆಹರಿಸತಕ್ಕಂಥ ನಿಟ್ಟಿನಲ್ಲಿ ಈ ಸರ್ಕಾರ ಸ್ಪಂದಿಸ್ತಕ್ಕಂಥದ್ರಲ್ಲಿ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ. ಯಾಕಂದ್ರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡೋದು ದೊಡ್ಡದಲ್ಲ, ಪ್ರಾರಂಭ ಮಾಡಿ ತಯಾರಾಗಿದ್ದೇವೆ. ಆದ್ರೆ ಪ್ರಶ್ನೆ, ಈ ಕಾರ್ಖಾನೆ ಪ್ರಾರಂಭ ಆದ್ಮೇಲೆ ಅಲ್ಲಿ ಕಬ್ಬನ್ನ ಬೆಳೀತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ರೈತರು ಆ ಒಂದು ಕೃಷಿಯ ಬಗ್ಗೆ ಗಮನ ಕೊಡದೇ ಇದೆ. ಆ ಕಾರ್ಖಾನೆ ಪ್ರಾರಂಭ ಮಾಡಿ ಕಬ್ಬನ್ನ ಅರಿಲಿಕ್ಕೆ ಕಬ್ಬೆ ಇದ್ದೇ ಹೋದ್ರೆ ಕಾರ್ಖಾನೆ ಪ್ರಾರಂಭ ಮಾಡುವ ಉಪಯೋಗ ಬರಲ್ಲ. ದಿಢೀರಾಗಿ ಸಿಎಂ ಕರಾವಳಿ ಪ್ರವಾಸ ಕೈಗೊಳ್ಳುವ ಮೂಲಕ ಜನರ ಸಮಸ್ಯೆಗೆ ಸ್ಪಂದಿಸಲು ಹೊರಟಿದ್ದಾರೆ. ಕೃಷ್ಣ ಮಠಕ್ಕೂ ಭೇಟಿಯಾಗುವ ಮೂಲಕ ಸಿದ್ದರಾಮಯ್ಯಗೆ ಟಾಂಗ್ ಸಹ ನೀಡಿದ್ದಾರೆ. ಒಟ್ಟಿನಲ್ಲಿ ಕುಮಾರಸ್ವಾಮಿಯವರ ಈ ಕರಾವಳಿಯ ಪ್ರವಾಸ ಮಹತ್ವ ಪಡೆದುಕೊಂಡಿದ್ದಂತೂ ಸತ್ಯ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.